ಎಲ್ಲರ ಅಟೆಂಡೆನ್ಸ್ ಹಾಕ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾ. ಶ್ರೀಲ ಧನ್ಯವಾದ. ಪ್ರಭುಪಾದ ಹರೇ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತಾ ಬರ್ಬೋದು. AP ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಪರಮಾತ್ಮನೇ ನಮಃ. ನಮಃ. ಅಥ ಎಷ್ಟನೇ ಅಧ್ಯಾಯ? 10ನೇ ವಿಭೂತಿ ಯೋಗ 10ನೇ ದಶಮೋಧ್ಯಾಯ ವಿಭೂತಿ ಯೋಗ ಶ್ಲೋಕ 24. ಪುರೋಧಸಾಂ ಚ ಮುಖ್ಯಮ್ಮ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಓದಿಸ್ತೀನಿ ಮಾತಾಜಿ, ನಾನು ಓದಿಸ್ತೀನಿ. ಆಯ್ತಾಯ್ತು, ನಿಮ್ಮನ್ನ ಹೋಸ್ಟ್ ಮಾಡ್ತೇನೆ. ನಾನು ಓದ್ಲಿಲ್ಲ ಮಾತಾಜಿ, ನೆಟ್ವರ್ಕ್ ಇಶ್ಯೂ ಆಗ್ತಾನೆ ಇದೆ. ಯಾರನ್ನ? ಗಾಯತ್ರಿ ಯಾರು ಮಾತಾಜಿ ಮಾತಾಜಿ? ಓದಿ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಹರ್ಷೀಣಾಂ ಭೃಗುರಹಂ ಗಿರಿಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಂ ಹಿಮಾಲಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಅದ್ವೈತ ಪ್ರಭುಜಿ ಓದಿ. ಹರೇ ಕೃಷ್ಣ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ಪಾ ದಾನೇಶ್ ಮಾತಾಜಿ ಓದಿ. ಅಲ್ಪಾ ದಾನೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಉಚ್ಚೈಶ್ರವ ಸಂಸ್ವಾನಂ ವಿದ್ಧಿ ಮಾಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ ನಾರಾಯಣಂ ಚ ನರದೀಪಂ. ಉಚ್ಚೈಶ್ರವಸಂ ಅಶ್ವಾನಾಂ, ಅಲ್ಲಿ ಅಶ್ವಾನಾಂ ಆಯ್ತಾ, ಅದು ಕುದುರೆ ಹೆಸರು. ಅದು ಉಚ್ಚೈಶ್ರವ ಅಂತ ಹೇಳೋದು ಸಂಸ್ವಾನಂ. ಅಶ್ವಾನಾಂ. ಉಚ್ಚೈಶ್ರವ ಸಂಸ್ವಾನಂ ವಿದ್ಧಿ ಮಾಮಾಮೃತೋದ್ಮಂ ಐರಾವತಂ ಗಜೇಂದ್ರಾಣಂ ನಾರಾಯಣಂ ಚ ನರಾದಿಪಂ. ನರಾಣಾಂ ಆಗ್ಬೇಕು, ಅದು ಮಿಸ್ಟೇಕ್ ಇದೆ. ನರಾಣಾಂ ಚ ನರಾದಿಪಂ. ನಾರಾಯಣಂ ಚ ನರಾದಿಪಂ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಕೃಷ್ಣ ಚಂದನ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯುಧಾನಾಮಹಂ ವಜ್ರಂ ಧೇನೋ ನಾಮಸ್ಮಿ ಕಾಮಧುಕ್ ಪ್ರಜಾನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಸರ್ಪಾಣಾಮಸ್ಮಿ ವಾಸುಕಿಃ. ಸರ್ಪಾಣಾಮಸ್ಮಿ ಸರ್ಪಾಣಾಮಸ್ಮಿ ವಾಸುಕಿ. ಸರ್ಪಾಣಾಮಸ್ಮಿ ವಾಸುಕಿಃ. ಸರ್ಪಾಣಾಮಸ್ಮಿ ವಾಸುಕಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಕೇಳಿಲ್ಲ ಮಾತಾಜಿ ನೆನ್ನೆ, ಅದಕ್ಕೆ ಹೇಳಕ್ ಬರ್ತಾ ಇಲ್ಲ. ನಿನ್ನೆ ಇರ್ಲಿಲ್ಲಲ್ಲ ನೀವು? ಲೇಟ್ ಆಯ್ತು ಮಾತಾಜಿ ನನ್ಗೆ, ಅದಕ್ಕೆ. ಓಕೆ ಓಕೆ. ದಾಕ್ಷಾಯಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಅನಂತ ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಂ ಹರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಯಮಃ ಸಂಯಮತಾಮಹಂ. ಸೌಮ್ಯಮತಾಮಹಂ. ಧನ್ಯವಾದಗಳು. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ ಓದಿ. ಪ್ರಹ್ಲಾದಾಶ್ಮಿ ದೈತ್ಯಾನಾಂ ಕಾಲಃ ಕಲಯಾತ್ಮಹಂ ಮೃಗಾಣಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ
मकरश्चास्मि श्रोत्रसामस्मि जाह्नवी। हरे हरे कृष्ण माताजी, कृष्ण धन्यवाद। हरे कृष्ण ಧನ್ಯವಾದ ಕನ್ನಡ ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಸರ್ಗಾನಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ ವಾದ ಪ್ರವದತಾಮಹಂ ಹರೇ ಕೃಷ್ಣ ಮಾತಾಜಿ. ಕನ್ನಡ ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋಮುಖಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಲಿಂಗನಗೌಡ ಪ್ರಭುಜಿ ಓದಿ. हरे कृष्ण माताजी। ಹರೇ ಕೃಷ್ಣ बृहत् साम तथा साम्नां गायत्री छन्दसामहं मासानं मार्गशीर्षोऽहं ऋतूनां कुसुमाकरः। ಹರೇ ಕೃಷ್ಣ ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ದ್ಯೂತಂ ಚಲಯ ಥಾಮಸ್ಮಿ ತೇಜಸ್ವಿ ನಾಮಹಂ ತೇಜಸ್ವಿನಾಮಹಂ ತೇಜಸ್ವಿ ನಾಮಹಂ ಜಯೋ ತೇಜಸ್ವಿನಾಮಹಂ ತೇಜಸ್ವಿನಾಮಹಂ ತೇಜಸ್ಸುಗಳಲ್ಲಿ ನಾನು ತೇಜಸ್ಸು ಅಂತ ಹೇಳಿ ಆತರ ಅದರಲ್ಲಿ ಬರುವಂತದ್ದು. ಮಾತಾಜಿ. ಧೂತಂ ಚಲಯ ಥಾಮಸ್ಮಿ ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಸತ್ವವತಾಮಹಂ. ಹರೇ ಕೃಷ್ಣ ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 37. ಸೃಷ್ಟಿನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನಿನಾಮಪ್ಯಹಂ ವ್ಯಾಸಃ ಕವಿನಾಮುಶನಾ ಕವಿಃ ಮಧುರ ವೆಂಕಟೇಶ್ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಕವಿನಾಮುಶನಾ ಕವಿಃ ಅಲ್ಲ ಕವಿನಾಮುಶನಾ ಕವಿಃ ಕವಿನಾಮುಶನಾ ಕವಿಃ ಕವಿನಾಮುಶನಾ ಕವಿಃ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ ಧನ್ಯವಾದಗಳು. ಇವತ್ತಿನ ಶ್ಲೋಕಕ್ಕೆ ಹೋಗುವ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಧ್ಯಾಯ 10 ಶ್ಲೋಕ 38. ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಇಲ್ಲಿ ಪದಗಳ ಅರ್ಥ ನೋಡುವ. ದಂಡಃ ಶಿಕ್ಷೆಯು, ದಮಯತಾಂ ಹತ್ತಿಕ್ಕುವ ಎಲ್ಲಾ ಮಾರ್ಗಗಳಲ್ಲಿ, ಅಸ್ಮಿ ನಾ ಆಗಿದ್ದೇನೆ,
ನೀತಿಹಿ ನೀತಿಯು ಅಸ್ಮಿ ಆಗಿದ್ದೇನೆ, ಜಿಗೀಷತ್ತಾಂ ಗೆಲುವನ್ನು ಅಪೇಕ್ಷಿಸುವವರಲ್ಲಿ, ಮೌನಂ ಮೌನವು, ಚ ಮತ್ತು ಏವ ಕೂಡ ಅಸ್ಮಿ ಆಗಿದ್ದೇನೆ, ಗುಹ್ಯಾನಾಂ ರಹಸ್ಯಗಳಲ್ಲಿ, ಜ್ಞಾನಂ ಜ್ಞಾನವು, ಜ್ಞಾನವತಾಂ ಜ್ಞಾನಿಗಳಲ್ಲಿ, ಅಹಂ ನಾನು. ಅನುವಾದದಲ್ಲಿ ಹೇಳ್ತಿದ್ದಾರೆ, ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು ಅಂತೇಳಿ ಹೇಳ್ತಾ ಇದ್ದಾರೆ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನವತಾಮಹಂ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಓದಿಸಿ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಓದಿ. ಮಾತಾಜಿ. ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಪದ್ಮ ಜಿ ಎಸ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಪಾರ್ವತಮ್ಮ ಮಾತಾಜಿ ಓದಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ. ಪ್ರಿಯಾಂಕಾ ಜತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷಿತಾಂ, ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ. ಜಿಗೀಷತಾಂ, ಅದು ಜಿಗೀಷಿ ಅಲ್ಲ, ಜಿಗೀಷತಾಂ. ಈಶತಾಂ. ಮಾತಾಜಿ ಮುಂದಕ್ಕೆ ಹೋಗ. ಶ್ಲೋಕ 39. ಯಚ್ಛಾಪಿ ಸರ್ವಭೂತಾನಾಂ, ಅಲ್ಲಿ ಅದು ಯಚ್ಛಾಪಿ ಅಂತ ಹೇಳಿದ್ರೆ ಯತ್ ಚ ಅಪಿ ಅಂತ ಆಗಿರುತ್ತೆ. ಯಚ್ಛಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಛಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ಯಚ್ಛಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಇಲ್ಲಿ ಪದಗಳ ಅರ್ಥ ನೋಡುವ. ಯತ್ ಯಾವುದೇ, ಚ ಕೂಡ, ಅಪಿ ಆಗಿರಬಹುದು, ಸರ್ವಭೂತಾನಾಂ ಸೃಷ್ಟಿಗಳೆಲ್ಲದರ, ಬೀಜಂ ಬೀಜವು, ತತ್ ಅದು, ಅಹಂ ನಾನು, ಅರ್ಜುನ ಅರ್ಜುನನೇ, ನ ಇಲ್ಲ, ತತ್ ಅದು, ಅಸ್ತಿ ಇದೆ, ವಿನಾ ಹೊರತಾಗಿ, ಯತ್ ಯಾವುದು, ಸ್ಯಾತ್ ಇರುತ್ತದೆ, ಮಯ ನನ್ನ, ಭೂತಂ ಸೃಷ್ಟಿಯಾದ ಜೀವಿಯು, ಚರ ಅಚರಂ ಚಲಿಸುವ ಮತ್ತು ಚಲಿಸದ ಅಂತ ಹೇಳ್ಕೊಂಡು
ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಓದ್ಬೋದು. ದಾದ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಸುಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಾಯಾಭೂತಂ ಚರಾಚರಂ. ಮಾಯಾ ಅಲ್ಲ, ಅದು ಮಯ ಆಗ್ಬೇಕು. ಮಾಯಾ ಅಲ್ಲ. ಮಾಯಾಭೂತಂ ಚರಾಚರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತ ಚರಾಚರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ನಮ್ಮ ಅತ್ತೆಯವರು ಓದ್ತಾರಂತೆ ಒಂದ್ಸಲಿ. ಹಾ, ಓದಿ. ಓದಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಧನ್ಯವಾದಗಳು. ಸುಜಾತ ಮಾತಾಜಿ ಓದಿ. ಹರೇ ಕೃಷ್ಣ. ಹಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗು. ಓಕೆ. ಹರೇ ಕೃಷ್ಣ. ಕೇಳ್ತಾ ಉಂಟಾ ವಾಯ್ಸ್? ಹಾ ಮಾತಾಜಿ. ನ ಅಂತಾಸ್ತಿ, ಅದು ನಾಂತೋಸ್ತಿ ಅಂತ ಆಗ್ತದೆ.
नान्तोऽस्ति मम दिव्यानां नान्तोऽस्ति मम दिव्यानां विभूतीनां परन्तप परन्तप एष तुद्देशतः प्रोक्तो देशतः प्रोक्तो विभूतेर्विस्तरो मया विभूतेर्विस्तरो मया नान्तोऽस्ति मम दिव्यानां विभूतीनां परन्तप नान्तोऽस्ति मम दिव्यानां विभूतीनां परन्तप एष तुद्देशतः प्रोक्तो विभूते विस्तरो मया तुद्देशतः प्रोक्तो विभूतेर्विस्तरो मया. ಹರೇ ಕೃಷ್ಣ. ಇಲ್ಲಿ ಪದಗಳ ಅರ್ಥ ನೋಡುವ. ನ ಅಂತಹ ಅಸ್ತಿ, ನಾಂತೋಸ್ತಿ ಅಂತ ಆಗ್ತದೆ, ಅಂದ್ರೆ ಮಿತಿ ಇಲ್ಲದ್ದು ಅಂತೇಳಿ. ಮಮ ನನ್ನ, ದಿವ್ಯಾನಾಂ ದಿವ್ಯವಾದ, ವಿಭೂತೀನಾಂ ಐಶ್ವರ್ಯಗಳಿಗೆ, ಪರಂತಪ ಶತ್ರುಗಳನ್ನು ಗೆಲ್ಲುವವನೇ, ಏಷಃ ಇವೆಲ್ಲವೂ, ತು ಆದರೆ, ಉದ್ದೇಶತಃ ಉದಾಹರಣೆಗಳಂತೆ, ಪ್ರೋಕ್ತಃ ಹೇಳಲ್ಪಟ್ಟಿವೆ, ವಿಭೂತೆ ಐಶ್ವರ್ಯಗಳ ವಿಸ್ತರಃ ವಿಸ್ತಾರವು, ಮಯ ನನ್ನಿಂದ. ಇಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. नातोऽस्ति मम दिव्यानां तुद्देशतः प्रोक्तो विभूतेर्विस्तरो मया नान्तोऽस्ति मम दिव्यानां विभूतीनां परन्तप एष तुद्देशतः प्रोक्तो विभूतेर्विस्तरो मया नान्तोऽस्ति मम दिव्यानां विभूतीनां परन्तप एष तुद्देशतः प्रोक्तो विभूतेर्विस्तरो मया नान्तोऽस्ति मम दिव्यानां विभूतीनां परन्तप एष तुद्देशतः प्रोक्तो विभूते विस्तरो मया नान्तोऽस्ति मम दिव्यानां विभूतीनां परन्तप एष तुद्देशतः प्रोक्तो विस्तरो मया. ಓದಿಸ್ಬೋದು, ಈಸಿ ಐತೆ ಇದು. ಹರೇ ಕೃಷ್ಣ. AP ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ. ನಾಗೇಂದ್ರ ಪ್ರಭುಜಿ ಓದಿ. ನಾಗೇಂದ್ರ ಪ್ರಭುಜಿ ಓದಿ. ಅದ್ವಿತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ನಾತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ದುದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಹರೇ ಕೃಷ್ಣ. ಅಲ್ಪಾ ದಾನೇಶ್ ಮಾತಾಜಿ ಓದಿ. ಅಲ್ಪಾ ದಾನೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತೆ ವಿಸ್ತರೋ ಮಯಾ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಚಂದನ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಧನ್ಯವಾದಗಳು ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ನಾಂತೋಸ್ತಿ ಮಮ ದಿವ್ಯಾನಾಂ
विभूतीनां परन्तप एष तद्देशतः प्रोक्तो ವಿಭೂತೇರ್ವಿಸ್ತರೋ ಮಯಾ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 41. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಇಲ್ಲಿ ಪದಗಳ ಅರ್ಥ ನೋಡುವ. ಯತ್ ಯತ್ ಅಂದ್ರೆ ಯದ್ಯದ್ ಅಂತ ಹೇಳಿದ್ರೆ ಅಲ್ಲಿ ಯತ್ ಯತ್ ಅಂತ ಬರುತ್ತೆ. ಯಾವೆಲ್ಲ ವಿಭೂತಿ ಐಶ್ವರ್ಯಗಳು ಮತ್ ಉಳ್ಳ ಸತ್ವಂ ಅಸ್ತಿತ್ವವನ್ನು ಶ್ರೀಮತ್ ಸೌಂದರ್ಯಯುಕ್ತ ಊರ್ಜಿತ ಭವ್ಯವಾದ ಏವ ಖಂಡಿತವಾಗಿಯೂ ವಾ ಅಥವಾ ತತ್ ತತ್ ಅವೆಲ್ಲವೂ ಏವ ಖಂಡಿತವಾಗಿಯೂ ಅವಗಚ್ಚ ತಿಳಿದುಕೋ ತ್ವಂ ನೀನು ಮಮ ನನ್ನ ತೇಜಃ ತೇಜಸ್ಸಿನ ಅಂಶ ಒಂದು ಭಾಗದಿಂದ ಸಂಭವಂ ಹುಟ್ಟಿದವು ಎಂದು ಅನುವಾದದಲ್ಲಿ ಹೇಳ್ತಿದ್ದಾರೆ. ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಅಂತಂದ್ರೆ ಈ ಒಂದು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಇರುವ ಯಾವುದೇ ಆಗಿರ್ಲಿ ಅದು ಶ್ರೀಮಂತವಾಗಿದ್ದು ಸುಂದರವಾಗಿದ್ದು ಉಜ್ವಲವಾಗಿದ್ದರೆ ಅದು ನನ್ನ ವೈಭವದ ಒಂದು ಅಂಶದಿಂದ ಮೂಡಿ ಬಂದಿರುವಂತದ್ದು ಅಂತ ತಿಳಿ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳುವಂಥದ್ದು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ತೇಜೋಂಶ ಸಂಭವಂ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಚಂದನ ಮಾತಾಜಿ ಓದಿ. ಚಂದನ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಓದ್ತೀನಿ ಮಾತಾಜಿ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜಾಂಶ ಸಂಭವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನ್ನಡ ಶ್ವೇತಾ ಮಾತಾಜಿ ಓದಿ. ಕನ್ನಡ ಶ್ವೇತಾ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ. ಕನ್ನಡ ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41.
ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದ್ದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ಸಂಭವಂ. ಹರೇ ಕೃಷ್ಣ. ತೇಜೋಂಶ ಸಂಭವಂ ಮಮ ತೇಜೋಂಶ ಸಂಭವಂ. ಮಮ ತೇಜೋಂಶ ಸಂಭವಂ. ಮಾತಾಜಿ ಇನ್ನೊಮ್ಮೆ ಓದ್ಲ? ಹಾ, ಇನ್ನೊಂದ್ಸಲ ಓದಿ. ಶ್ಲೋಕ 41. ಯದ್ಯದ್ ವಿಭೂತಿಮಂ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಫಸ್ಟ್ ಲೈನ್ ಇನ್ನೊಂದ್ಸಲ ಓದಿ. ಫಸ್ಟ್ ಲೈನ್ ನನ್ಗೆ ಏನು? ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 41. ಯದ್ಯತ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತ ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಹರೇ ಕೃಷ್ಣ. ಮಾತಾಜಿ ಧನ್ಯವಾದ. ಮುಂದಕ್ಕೆ ಹೋಗು. ಶ್ಲೋಕ 42. ಅಥವಾ ಬಹುನೈತೇನ ಅಥವಾ ಬಹುನೈತೇನ ಜ್ಞಾತೇನ ತವಾರ್ಜುನ ಜ್ಞಾತೇನ ತವಾರ್ಜುನ ಇಷ್ಟಭ್ಯಾಹಮಿದಂ ಕೃಷ್ಣಂ ಇಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಅಥವಾ ಬಹುನೈತೇನ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಇಲ್ಲಿ ಪದಗಳ ಅರ್ಥ ನೋಡುವ. ಅಥವಾ ಅಂದ್ರೆ ಅಥವಾ, ಬಹುನ ಅನೇಕವಾಗಿ, ಏತೇನ ಈ ಬಗೆಯಿಂದ, ಕಿಂ ಏನು, ಜ್ಞಾತೇನ ತಿಳಿಯುವುದರಿಂದ, ತವ ನಿನಗೆ, ಅರ್ಜುನ ಅರ್ಜುನನೇ, ವಿಷ್ಟಭ್ಯ ವ್ಯಾಪಿಸಿ, ಅಹಂ ನಾನು, ಇದಂ ಈ, ಕೃಷ್ಣಂ ಸಮಗ್ರವಾದ, ಏಕ ಒಂದೇ, ಅಂಶೇನ ಭಾಗದಿಂದ, ಸ್ಥಿತಃ ನೆಲೆಸಿದ್ದೇನೆ, ಜಗತ್ ವಿಶ್ವವನ್ನು. ಹೇಳ್ತಾ ಇದ್ದಾರೆ ಭಗವಂತ, ಅರ್ಜುನ ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾ ಅರ್ಜುನ ಅಥವಾ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾ ಅರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಬಹುನೈತೇನ ಜ್ಞಾತೇನ ತವಾ ಅರ್ಜುನ ವಿಷ್ಟಭ್ಯಾಹಮಿದಂ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾ ಅರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಬಹುನೈತೇನ ಕಿಂ ಜ್ಞಾತೇನ ತವಾ ಅರ್ಜುನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾ ಅರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಬಹುನೈತೇನ ಜ್ಞಾತೇನ ತವಾ ಅರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಓದಿಸ್ಕೊಂಡು ಮಾತಾಜಿ, ಓದಿಸಿ. ಲಿಂಗನಗೌಡ ಪ್ರಭುಜಿ ಓದಿ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ
ವಿಷ್ಟಭ್ಯಾಹಮಿದಂ ಕೃಷ್ಣ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಇದ್ದಾವ. ಲೋಕೇಶ್ ಪ್ರಭುಜಿ ಲೋಕ ಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಮಾತಾಜಿ ಅಲ್ಲಿ ಕೃಷ್ಣಂ ಅಲ್ಲ ಕೃಷ್ಣಂ ಅಂತಾನೆ ಹೇಳ್ಬೇಕು. ಅಂದ್ರೆ ಸಮಗ್ರವಾಗಿ ಅಂತ ಹೇಳಿ ಅರ್ಥ ಅದ್ರದ್ದು. ಕೃಷ್ಣಂ ಅಂತಾನೆ ಬರ್ಬೇಕು. ಕೃಷ್ಣಂ ಅಲ್ಲ ಮಾತಾಜಿ? ಕೃಷ್ಣಂ. ಹಾ, ಕೃಷ್ಣಂ ಹೇಳ್ಬೇಡಿ. ಕೃಷ್ಣಂ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಧನ್ಯವಾದಗಳು. ಎಂ.ಎನ್. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತಂ ಜಗತ್. ಸ್ಥಿತೋ ಹರೇ ಜಗತ್. ಕೃಷ್ಣ ಸ್ಥಿತಂ ಇಲ್ಲ, ಮಾತಾಜಿ, ಸ್ಥಿತೋ ಧನ್ಯವಾದ. ಜಗತ್. ಮಾತಾಜಿ ಅಲ್ಲಿ ಏಕಾಂಶೇನ. ಇನ್ನೊಂದ್ಸಲ ಹೇಳಿ. ಏಕಾಂಶೇನ ಸ್ಥಿತೋ ಜಗತ್. ಹಾ, ಅಲ್ಲಿ ಅಥವಾ ಸ್ಥಿತಂ ಅಲ್ಲ. ಬಹುತೇನ ಇನ್ನೊಂದ್ಸತಿ ಓದ್ಲಾ? ಹಾ, ಓದಿ ಓದಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತಂ ಜಗತ್. ಸ್ಥಿತೋ ಹರೇ ಕೃಷ್ಣ ಜಗತ್ ಅಲ್ಲಿ ಮಾತಾಜಿ, ಸ್ಥಿತೋ ಧನ್ಯವಾದಗಳು. ಜಗತ್. ಸ್ಥಿತಂ ಅಲ್ಲ, ಸ್ಥಿತೋ ಜಗತ್. ಸ್ಥಿತೋ ಜಗತ್. ಹರೇ ಕೃಷ್ಣ. ಮಂಜುಳಾ ಏಕಾಂಶೇನ ಮಾತಾಜಿ ಓದಿ. ಸ್ಥಿತೋ ಜಗತ್. ಹರೇ ಕೃಷ್ಣ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ. ಧನ್ಯವಾದಗಳು. ಹಾ ಮಾತಾಜಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗು. ಹಾ, ಇದನ್ನ ಎಲ್ಲರೂ ಓದಿ. ಓಂ ತತ್ಸತಿತಿ ಸಂವಾದೆ ವಿಭೂತಿ ಯೋಗ ನಾಮ ಹರಿ ಹರಿಶಮೋಧ್ಯಾಯ. ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅಥ ಏಕಾದಶೋಧ್ಯಾಯಃ. ವಿಶ್ವರೂಪ ದರ್ಶನ ಯೋಗಃ. ಅರ್ಜುನ ಉವಾಚ. ಮದನುಗ್ರಹಾಯ ಪರಮಂ ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ಥೇನ ಮೋಹೋಯಂ ವಿಗತೋ ಮಮ. ಇಲ್ಲಿ ಪದಗಳ ಅರ್ಥ ನೋಡುವ. ಅರ್ಜುನ ಉವಾಚ ಅಂದ್ರೆ ಅರ್ಜುನನು ಹೇಳಿದನು. ಮತ್ ಅನುಗ್ರಹಾಯ, ಮದನುಗ್ರಹಾಯ ಅಂತ ಇರುವಂತದ್ದು ಮತ್ ಅನುಗ್ರಹಾಯ ಮದನುಗ್ರಹಾಯ ಅಂತ ಬರುತ್ತೆ. ನನಗೆ ಅನುಗ್ರಹ ತೋರುವುದಕ್ಕಾಗಿಯೇ ಪರಮಂ ಪರಮವಾದ, ಗುಹ್ಯಂ ರಹಸ್ಯವಾದ, ಆಧ್ಯಾತ್ಮದ ಸಂಹಿತಂ ವಿಷಯದಲ್ಲಿ ಯತ್ ಏನು, ತ್ವಯ ನಿನ್ನಿಂದ, ಉಕ್ತಂ ಹೇಳಲ್ಪಟ್ಟಿತೋ, ವಚಃ ಮಾತುಗಳು, ತೇನ ಅದರಿಂದ, ಮೋಹಃ
ಭ್ರಾಂತಿಯು ಅಯಂ ಈ ವಿಗತಃ ದೂರವಾಗಿದೆ ಮಮ ನನ್ನ. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನ ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ ಅಂತ ಹೇಳ್ಕೊಂಡು ಅರ್ಜುನ ಹೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸನ್ನಿತಂ ಮದನುಗ್ರಹಾಯ ಪರಮಂ ಗುಹ್ಯಮದಾತ್ಮಸಂಜಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸನ್ನಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಮದನುಗ್ರಹಾಯ ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸನ್ನಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸನ್ನಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಹರೇ ಕೃಷ್ಣ. ನಾಗೇಂದ್ರ ಪ್ರಭುಜಿ ಓದಿ. ನಾಗೇಂದ್ರ ಪ್ರಭುಜಿ. ಪದ್ಮ ಮಾತಾಜಿ ಓದಿ. ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಾಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ಸ್ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ, ನೀವು ನಾಗೇಂದ್ರ ಹೆಸರಲ್ಲಿದ್ದೀರಾ? ಮ್ಯೂಟ್ ಆಗಿರೋದು ನೋಡೇ ಇಲ್ಲ. ಯಶೋದಮ್ಮ ಮಾತಾಜಿ ಓದಿ. ಯಶೋದಮ್ಮ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜಿತಂ ಯತ್ವಯೋಕ್ತಂ ಯತ್ವಯೋಕ್ತ ವಚಸ್ತೇನ. ಅರ್ಜುನ ಉವಾಚ ಯತ್ವಯೋಕ್ತಂ ವಚಸ್ತೇನ ಮಾಯೋಯಂ ವಿಗತೋ ಮಮ. ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಇನ್ನೊಮ್ಮೆ ಓದಿ, ನಿಧಾನವಾಗಿ ಓದಿ ಮಾತಾಜಿ. ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಓದಿ ಮಾತಾಜಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಮದಾತ್ಮ ಸಂಜಿತಂ. ಗುಹ್ಯಮಧ್ಯಾತ್ಮ ಮಾತಾಜಿ, ಗುಹ್ಯಮಧ್ಯಾತ್ಮ ಸಂಹಿತಂ. ಗುಹ್ಯಮಧ್ಯಾತ್ಮ ಸಂಜಿತಂ ಯತ್ವಯೋಕ್ತಂ ವಚಸ್ತೇನ ಮಹಾಯೋಯಂ ವಿಗತೋ ಮಮ. ಅಲ್ಲಿ ಮಹಾಯೋಯಂ ಅಲ್ಲ, ಮೋಹೋಯಂ. ಮೋಹ ಅಯಂ ಮೋಹೋಯಂ. ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಸಿಎಂ ಸುವರ್ಣ ಮಾತಾಜಿ ಓದಿ. ಪದ್ಮ ಮಾತಾಜಿ ಓದ್ತೀನಿ ಮಾತಾಜಿ. ಓದುದಲ್ಲ? ಓದಿ ಓದಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪದ್ಮ ಮಾತಾಜಿ ಓದಿ ಮಾತಾಜಿ. ಪದ್ಮ ಮಾತಾಜಿ ಈಗ ಓದ್ತೆ ಮಾತಾಜಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಾಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಪ್ರಿಯಾಂಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸನ್ನಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ.
ಇಲ್ಲಿ ಅರ್ಜುನ ಉವಾಚ ಅಂತ ಹೇಳಿ ಎಲ್ಲರೂ ಹೇಳುವಾಗ. ಹರೇ ಓದಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಹಾ ಮಾತಾಜಿ. ಇನ್ನೊಮ್ಮೆ ಓದಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸನ್ನಿಧಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 2. ಅಪ್ಯಾಯೌ ಭವಾಪ್ಯಾಯೌ ಹಿ ಭೂತಾನಾಂ ಭವಾಪ್ಯಾಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ ಭವಾಪ್ಯಾಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಇಲ್ಲಿ ಪದಗಳ ಅರ್ಥ ನೋಡುವ. ಭವ ಅವಿರ್ಭಾವ, ಅಪ್ಯಾಯೌ ಅಂತರ್ಧಾನವು, ಹಿ ಖಂಡಿತವಾಗಿಯೂ, ಭೂತಾನಾಂ ಸಕಲ ಜೀವಿಗಳ, ಶ್ರುತವು ಕೇಳಲ್ಪಟ್ಟವು, ವಿಸ್ತರಶಃ ವಿವರವಾಗಿ, ಮಯ ನನ್ನಿಂದ, ತ್ವತ್ತಃ ನಿನ್ನಿಂದ, ಕಮಲಪತ್ರ ಅಕ್ಷ ಕಮಲನಯನನೇ, ಮಹಾತ್ಮ್ಯಂ ಮಹಿಮೆಗಳನ್ನು, ಅಪಿ ಕೂಡ, ಚ ಮತ್ತು, ಅವ್ಯಯಂ ಅಕ್ಷಯವಾದ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು. ಭವಾಪ್ಯಯೌ ಹಿ ಭೂತಾನಾಂ ವಿಶ್ರುತೌ ವಿಸ್ತರಶೋ ಮಯಾ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಭವಾಪ್ಯಾಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭವಾಪ್ಯಾಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತೆ. ಶ್ಲೋಕ 2. ಭವಾಪ್ಯಾಯೌ ಹಿ ಭೂತಾನಂ ಶ್ರುತೌ ವಿಸ್ತರಶೋ ಮಯಾ. ತತ್ವತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಧನ್ಯವಾದಗಳು. ಧನ್ಯವಾದ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ.
ಹರೇ ಕೃಷ್ಣ. ಸುಜಾತ ಧನ್ಯವಾದಗಳು. ಮಾತಾಜಿ ಓದಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 2. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತ್ವತಃ ಕಮಲಪತ್ರಾಕ್ಷ ಮಹಾತ್ಮಾಮಪಿ ಚಾವ್ಯಯಂ. ತತ್ವ ಅಲ್ಲದು ತ್ವತ್ತಃ, ಅಲ್ಲಿ ತ್ವತ್ತಃ ಅಂತ ಆಗ್ತದೆ, ತತ್ವ ಇಲ್ಲ, ಅಲ್ಲಿ ತತ್ವತ್ತ. ಕಮಲಪತ್ರಾಕ್ಷ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮಾಮಪಿ ಚಾವ್ಯಯಂ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ. ಶ್ಲೋಕ 3. ಏವಂ ಏತತ್ ಯಥಾ ತತ್ವಂ. ಅಲ್ಲಿ ತತ್ವಂ ಕೂಡ ಅಥತ್ವಂ ಅಂತ ಇದೆ. ಅಥ ತ್ವತ್ವಂ, ಅಥ ತ್ವಂ ಅಂತ ಆಗತ್ತೆ, ಅದು ಅಥತ್ವಂ ಅಂತೇಳಿ. ಅಲ್ಲಿ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಇಲ್ಲಿ ಪದಗಳ ಅರ್ಥ ನೋಡುವ. ಏವಂ ಹೀಗೆ, ಏತತ್ ಇದನ್ನು, ಯಥಾ ಇದ್ದಂತೆಯೇ, ಅರ್ಥ ಹೇಳಿದ್ದೀಯೇ, ತ್ವಂ ನೀನು, ಆತ್ಮಾನಂ ನಿನ್ನನ್ನು, ಪರಮ ಈಶ್ವರ ಪರಮಪ್ರಭುವೆ, ದ್ರಷ್ಟುಂ ನೋಡಲು, ಇಚ್ಛಾಮಿ ಇಚ್ಛಿಸುತ್ತೇನೆ, ತೇ ನಿನ್ನ, ರೂಪಂ ರೂಪವನ್ನು, ಐಶ್ವರಂ ದಿವ್ಯವಾದ, ಪುರುಷೋತ್ತಮ ಪುರುಷೋತ್ತಮನೇ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪರಮಪ್ರಭುವೆ ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ ಅಂತೇಳಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಪುರುಷೋತ್ತಮ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಏವಮೇತದ್ಯಥಾ ತತ್ವಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಪುರುಷೋತ್ತಮ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಏವಮೇತದ್ಯಥಾ ತತ್ವಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಸುಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ. ಏವಂ ಏತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ
द्रष्टुम् इच्छामि ते रूपम् ऐश्वरं पुरुषोत्तम ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವನಿ ಮಾತಾಜಿ ಇಲ್ಲ, ಉಷಾ ಮಾತಾಜಿ ಓದಿ. ವನಜಾ ಮಾತಾಜಿ ಓದಿ. ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಹಾಕುವ ಇನ್ನೊಂದ್ಸಲ ಹಾಕ್ತೀನಿ. ಹಾಕಿದೆ ಆಲ್ರೆಡಿ, ಒಂದ್ ಸೆಕೆಂಡ್ ಹಾಕ್ತೇನೆ. ವನಜಾ ಮಾತಾಜಿ. ಹರೇ ಕೃಷ್ಣ. ವನಜಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವನಿತಾ ಮಾತಾಜಿ ಓದಿ. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ. ಏವಮೇತಾದ್ಯತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವನಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭೂಮಿಕಾ ಮಾತಾಜಿ ಓದಿ. ಹಾ ಮಾತಾಜಿ. ಶ್ಲೋಕ 3. ಏವಮೇತಾದ್ಯತತ್ವಂ ಆತ್ಮಾನಂ ಪರಮೇಶ್ವರ ಏವಮೇತದ್ಯಥಾ ತತ್ವಂ. ಓದಿ ಮಾತಾಜಿ. ಇನ್ನೊಂದ್ಸಲ ಓದ್ತೀನಿ ಮಾತಾಜಿ. ಏವಮೇತದ್ಯಥಾ ತತ್ವಂ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಏವಮೇತಾದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಹರೇ ಕೃಷ್ಣ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ ಮಾತಾಜಿ. ವನಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟ್ವಾಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಅಲ್ಲಿ ದೃಷ್ಟ್ವಾ ಇಲ್ಲ, ದೃಷ್ಟುಮಿಚ್ಛಾಮಿ ತೇ ರೂಪಂ. ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗುವ. ಶ್ಲೋಕ 4. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನ ಅವ್ಯಯಂ. ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ.
ಇಲ್ಲಿ ಪದಗಳ ಅರ್ಥ ನೋಡುವ. ಮನ್ಯಸೆ ನೀನು ತಿಳಿಯುವುದು, ಯದಿ ಆದರೆ, ತತ್ ಅದು, ಶಕ್ಯಂ ಸಾಧ್ಯ, ಮಯ ನನ್ನಿಂದ, ದ್ರಷ್ಟುಂ ನೋಡಲು, ಇತಿ ಎಂದು, ಪ್ರಭೋ ಪ್ರಭುವೆ, ಯೋಗೇಶ್ವರ ಯೋಗ ಈಶ್ವರ ಸಕಲ ಯೋಗ ಶಕ್ತಿಗಳ ಸ್ವಾಮಿಯೇ, ತಥಾ ಆಗ, ಮೇ ನನಗೆ, ತ್ವಂ ನೀನು, ದರ್ಶಯ ತೋರಿಸು, ಆತ್ಮಾನಂ ನಿನ್ನನ್ನು, ಅವ್ಯಯಂ ಶಾಶ್ವತನಾದ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಓ ಪ್ರಭುವೆ ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಅಂತೇಳಿ ಇಲ್ಲಿ ಅರ್ಜುನ ಕೇಳಿಕೊಳ್ತಾ ಇದ್ದಾರೆ ಭಗವಂತನ ಹತ್ರ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಮನ್ಯಸೇ ಯದಿ ತ್ವಚ್ಛಕ್ಯಂ ಮಯಾ ದೃಷ್ಟುಮಿತಿ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ಓದಿಸಿದ್ರು ಎಲ್ಲವೂ ಮ್ಯೂಟ್ ಮಾಡ್ಕೊಳ್ಳಿ. ಓದಿಸಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ಹರೇ ಕೃಷ್ಣ. ಅದ್ವಿಕ್ ಪ್ರಭುಜಿ, ದಾಕ್ಷಾಯಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮನಸೇ ಯದಿ ತಚ್ಚಕ್ಯಂ ಮನ್ಯಸೇ ಅಲ್ಲಿ ಮನಸೇ ಅಲ್ಲ, ಮನ್ಯಸೇ ಯದಿ ತಚ್ಚಕ್ಯಂ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದುಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. 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 ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನ್ನಡ ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ ಮುಂದಕ್ಕೆ ಹೋಗು. ಓಕೆ. ಶ್ಲೋಕ 5. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ
ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಶಃ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಇಲ್ಲಿ ಪದಗಳ ಅರ್ಥ ಓದುವ. ಶ್ರೀ ಭಗವಾನುವಾಚ ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಶ್ಯ ನೋಡು, ಮೇ ನನ್ನ ಪಾರ್ಥ ಪ್ರತೆಯ ಮಗನೇ, ರೂಪಾಣಿ ರೂಪಗಳನ್ನು, ಶತಶಃ ನೂರಾರು, ಅತ ಕೂಡ ಸಹಸ್ರಶಃ ಸಾವಿರಾರು, ನಾನಾ ವಿಧಾನಿ ವಿವಿಧವಾದ, ದಿವ್ಯಾನಿ ದಿವ್ಯವಾದ, ನಾನಾ ಬಗೆ ಬಗೆಯ, ವರ್ಣ ಬಣ್ಣ, ಆಕೃತಿಗಳನ್ನು ಚ ಸಹ. ಇಲ್ಲಿ ನಾನಾ ವರ್ಣಾಕೃತೀನಿ ಚ ಅಂದ್ರೆ ನಾನಾ ವರ್ಣ ಆಕೃತೀನಿ ಚ ಅಂತೇಳಿ ಅಲ್ಲಿ ಬರುವಂಥದ್ದು. ಹಾಗೆ ಆಕೃತಿಗಳನ್ನು ಅಂತೇಳಿ ಅನುವಾದದಲ್ಲಿ ಹೇಳ್ತಿದ್ದಾರೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರತಿಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನನ್ನ ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು ಅಂತೇಳಿ ಹೇಳ್ತಾ ಇದ್ದಾರೆ ಭಗವಂತ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಧ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಅಲ್ಲಿ ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡಿ. ನಾನಾ ವರ್ಣಾಕೃತೀನಿ ಚ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಕೃತೀನಿ ಚ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಮಾತಾಜಿ ಓದ್ತೀನಿ ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ ಮಾತಾಜಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 5. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಕೃತಾನಿ ಚ. ಕೃತೀನಿ ಚ ನಾನಾ ವರ್ಣಾಕೃತೀನಿ ಚ. ನಾನಾ ವರ್ಣಕೃತೀನಿ ಚ. ಅಲ್ಲಿ ಆಕೃತಿ, ಅಲ್ಲಿ ತಾ ಹೇಳ್ಬೇಡಿ, ತೀನೆ ಬರ್ಬೇಕು. ಅಲ್ಲಿ ನಾನಾ ಆಕೃತಿಗಳನ್ನ ನೋಡು ಅಂತ ಹೇಳ್ತಾ ಇರುವಂತದ್ದು. ಓಕೆ. ನಾನಾ ವರ್ಣಕೃತೀನಿ ಚ. ಹರೇ ಕೃಷ್ಣ.
ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಎಂಜಿ ಭೂಮಿಕಾ ಮಾತಾಜಿ ಓದಿ. ಹಾ ಮಾತಾಜಿ. ಶ್ಲೋಕ 5. ಶ್ರೀ ಭಗವನುವಾಚ ಪಶ್ಯಾಮಿ ಪಾರ್ಥರೂಪಾಣಿ ಶತಶೋರ್ಥಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಕೃತೀನಿ ಚ. ಹರೇ ಕೃಷ್ಣ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಅಶ್ವಿನೌ ಮರುತಸ್ತಥಾ ಬಹೂನ್ಯಾದೃಷ್ಟಪೂರ್ವಾಣಿ ಬಹೂನ್ಯಾದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಪಶ್ಚಾರ್ಯಾಣಿ ಭಾರತ ಪಶ್ಯಾಶ್ಚರ್ಯಾಣಿ ಭಾರತ ಪಶ್ಚಾರ್ಯಾಣಿ ಭಾರತ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಬಹೂನ್ಯಾದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಪಶ್ಚಾಶ್ಚರ್ಯಾಣಿ ಭಾರತ. ಇಲ್ಲಿ ಪದಗಳ ಅರ್ಥ ನೋಡುವ. ಪಶ್ಯ ನೋಡು, ಆದಿತ್ಯಾನ್ ಆದಿತ್ಯ ದ್ವಾದಶ ಪುತ್ರರನ್ನು, ವಸೂನ್ ಅಷ್ಟವಸುಗಳನ್ನು, ರುದ್ರಾನ್ ರುದ್ರನ ಏಕಾದಶ ರೂಪಗಳನ್ನು, ಅಶ್ವಿನೌ ಇಬ್ಬರು ಅಶ್ವಿನಿ ಕುಮಾರರನ್ನು, ಮರುತಃ 49 ಮರುತುಗಳು ಅಂದ್ರೆ ವಾಯುದೇವತೆಗಳು, ತಥಾ ಕೂಡ, ಬಹೂನಿ ಅನೇಕ, ಅದೃಷ್ಟ ನೀನು ನೋಡಿರದ, ಪೂರ್ವಾಣಿ ಹಿಂದೆ, ಪಶ್ಯ ನೋಡು, ಆಶ್ಚರ್ಯಾಣಿ ಸಕಲ ಅದ್ಭುತಗಳನ್ನು, ಭಾರತ ಭರತ ಶ್ರೇಷ್ಠನೇ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಹೇಳ್ತಿದ್ದಾರೆ, ಭರತ ವಂಶಜರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನ ನೋಡು ಅಂತೇಳಿ ಹೇಳ್ತಾ ಇದ್ದಾರೆ ಭಗವಂತ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಬಹೂನ್ಯಾದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಪಶ್ಚಾದಿತ್ಯ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಬಹೂನ್ಯಾದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ ಭಾರತ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ನಾಗೇಂದ್ರ ಪ್ರಭುಜಿ ಓದಿ. ಪಾರ್ವತಮ್ಮ ಮಾತಾಜಿ ಓದಿ.
ಪದ್ಮಾಜಿ ಎಸ್ ಮಾತಾಜಿ ಇಲ್ಲಮ್ಮ, ಓದಿ. ಓದ್ತಾ ಇದ್ದೀನಿ ಮಾತಾಜಿ, ಓದ್ತಾ ಇದ್ದೀನಿ. ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಧನ್ಯವಾದ. ಪದ್ಮಾಜಿ ಎಸ್ ಮಾತಾಜಿ ಓದಿ. ಮಾತಾಜಿ. ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯಾ ದೃಷ್ಟ್ವಾ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಪ್ರಿಯಾಂಕ ಜತ್ತೂರು ಮಾತಾಜಿ ಓದಿ. ಮಾತಾಜಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹುನ್ಯಾ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಹರೇ ಕೃಷ್ಣ, ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾಂ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟಪೂರ್ವಾಣಿ ಪಾಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯ ದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ ಓದಿ. ಒಂದ್ ನಿಮಿಷ ಮಾತಾಜಿ. ಪಶ್ಚಾದಿತ್ಯಾನ್ ವಶೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯ ದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಇನ್ನೊಂದ್ಸತಿ ಓದ್ಲಾ ಮಾತಾಜಿ? ಹಾ, ಓದಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯ ದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಚಾಶ್ಚರ್ಯಾಣಿ ಭಾರತ. ಅಲ್ಲಿ ಒಂದು ಪಶ್ಯಾಗೆ ದೀರ್ಘ ಇದೆ, ಆಶ್ಚರ್ಯಾಣಿಗೆ ದೀರ್ಘ ಇಲ್ಲ. ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸುಜಾತ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ. ಶ್ಲೋಕ 6. ಪಶ್ಚಾದ್ಯಾದಿತ್ಯ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹುನ್ಯಾ ದೃಷ್ಟ ಪೂರ್ವಾಣಿ ಪಾಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹುನ್ಯ ದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ಶ್ಲೋಕ 6. ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತದಾ ಬಹುನ್ಯಾ ದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಧನ್ಯವಾದಗಳು. ಕೃಷ್ಣ. ವಿದ್ಯಾ ಕಾಮತ್ ಈಗ ತುಂಬಾ ಇಂಪ್ರೂವ್ ಆಗಿದ್ದೀರಿ ಬರುವಾಗಕ್ಕಿಂತ ಅಲ್ವಾ? ಹೌದು ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ, ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು. ಯಶೋದಮ್ಮ ಮಾತಾಜಿ ಓದಿ. ಹರೇ ಮಾತಾಜಿ. ಪಶ್ಚಾದಿತ್ಯಾನ್ ವಸೂನು ರುದ್ರಾನ್ ಅಶ್ವನೌ ಮರುತಸ್ತತಾ ಬಹುನ್ಯ ದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾನಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಾನು ಬಂದು 1 ತಿಂಗಳು ಸಹ ಆಗ್ಲಿಲ್ಲ ಮಾತಾಜಿ ಜಾಯ್ನ್ ಆಗಿ. ಹೌದು ಮಾತಾಜಿ. ಈಗ ನೀವೊಂದು 15 ದಿವಸ ಆಯ್ತಾ ಇಲ್ವಾ? ಹೌದು. ಅಲ್ಪ ದಾನೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುಸೂಯ ಮಾತಾಜಿ ಓದಿ.
ಪಶ್ಯಾದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನ್ ಮರುತಸ್ತತಾ ಬಹುನ್ಯಾದೃಷ್ಟ ಪೂರ್ವಾಣಿ ಪಶ್ಚಾಚಾರ್ಯಾಣಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಶೋಧಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟ್ವಾ ಪೂರ್ವಾಣಿ ಪಶ್ಯೈಶ್ಚರ್ಯಾಣಿ ಭಾರತ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಾಯತ್ರಿ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹುನ್ಯಾ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನ್ನಡ ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಪಶ್ಯಾದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹುನ್ಯಾ ದೃಷ್ಟಿಂ ಪೂರ್ವಾಣಿ ಪಶ್ಯಾಚಾರ್ಯಾಣಿ ಭಾರತ. ಪಶ್ಯಾಶ್ಚರ್ಯಾಣಿ ಭಾರತ. ಆಶ್ಚರ್ಯ ಭಾರತ. ಪಶ್ಯ ಆಶ್ಚರ್ಯಾಣಿ ಅಂತೇಳಿ ಪಶ್ಯಾಶ್ಚರ್ಯಾಣಿ. 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 ಪಶ್ಯಾಚಾರ್ಯಾಣಿ ಭಾರತ. ಪಶ್ಯ ಆಶ್ಚರ್ಯಾಣಿ. ನೋಡು ಆಶ್ಚರ್ಯದಿಂದ ಅಂತ ಹೇಳ್ಕೊಂಡು ಹಾಗೆ ಪಶ್ಯಾಶ್ಚರ್ಯಾಣಿ. ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂಜಿ ಧನ್ಯವಾದ. ಭೂಮಿಕಾ ಮಾತಾಜಿ. ಮಾತಾಜಿ ಲಾಸ್ಟ್ ಶ್ಲೋಕನ ಮಾತಾಜಿ. ಹೌದು ಮಾತಾಜಿ ಓದ್ತಾ ಇದ್ದೀನಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹುನ್ಯಾ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪದ್ಮಾ ಜಿ ಎಸ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟ್ವಾ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಮಾತಾಜಿ ಈ ಶ್ಲೋಕ ನಾನು ಓದಿದ್ದೀನಿ ಮಾತಾಜಿ. ಇನ್ನೊಂದ್ಸರಿ ಓದಿ. ಹೌದಲ್ವಾ ಮಾತಾಜಿ? ಅಲ್ಲಿವರೆಗೆ ಆಯ್ತು ಹಾಗಾದ್ರೆ. ಆಯ್ತು ಹಾಗಾದ್ರೆ ನೀವು ಎಲ್ಲರದ್ದು ಆಯ್ತಲ್ವಾ? ನೀವು ಓದಿ ಮಾತಾಜಿ. ನಾನು ನಳಿನಿ ಮಾತಾಜಿ ಅಂತ ಬಂದಿರೋದು ಯಾವ್ದು ಅಂತ? ಅವರು ನಳಿನಿ ನೆಕ್ಸ್ಟ್ ಬ್ಯಾಚಿನವರು ಓಕೆ ಇರ್ಬೇಕು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯಾ ದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಗುರು ಪೂರ್ಣಿಮಾ ಮಾತಾಜಿ. ಗುರು ಪೂರ್ಣಿಮಾ ಎಲ್ಲರಿಗೂ ಶುಭಾಶಯಗಳು ಮಾತಾಜಿ. ಗುರು ಪೂರ್ಣಿಮೆಯ ಎಲ್ಲರಿಗೂ ವಂದನೆಗಳು, ಶುಭಾಶಯಗಳು.
ಆಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಮದ್ ಭಗವದ್ ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೇಳಿ ಏನು? ಗುರು ಪೌರ್ಣಮಿ ಗುರು ಪೂರ್ಣಿಮೆ ಲೆಕ್ಕದಲ್ಲಿ ನಿಮ್ಗೂ ಧನ್ಯವಾದಗಳು. ಧನ್ಯವಾದಗಳು. ಯಾರೋ ಏನೋ ಹೇಳ್ತಾ ಇದ್ರಲ್ಲಿ, ಏನು? ನಾನು ದೀಪಾವಳಿಗೆ ಮಾತಾಜಿ ಒಂದೇ ನಿಮಿಷ ಏನು